ದೀಪಾವಳಿ ಹಬ್ಬದ ಪ್ರಯುಕ್ತ ಕಾಪು ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಸಮಿತಿ ಹಾಗೂ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಉಭಯ ಜಿಲ್ಲಾ ಮಟ್ಟದ ಗುಡುದೀಪ ಸ್ಪರ್ಧೆ ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮ ಪಯಣ ಎಂಬ ಘೋಷವಾಕ್ಯದೊಂದಿಗೆ ಉಡುಪಿಯ ಕಾಪುವಿನ ರಾಜಭವನದಲ್ಲಿ ನಡೆಯಿತು. ಮಾಜಿ ಸಚಿವ ವಿನಯ್ ಕುಮಾರ್ ಸುರಕ್ಕೆ ಸಂಭ್ರಮದ ಗುಡುದೀಪ ಸ್ಪರ್ಧೆ ಕುರಿತು ಮಾತನಾಡಿದರು. ಬಹಳ ಉತ್ತಮ ರೀತಿಯಲ್ಲಿ ಈ ಒಂದು ಗೂಡುದೀಪದ ಸ್ಪರ್ಧಾ ಕಾರ್ಯಕ್ರಮ ಇವತ್ತು ನಡೆದಿದೆ. ಕಲ್ಚರಲ್ ಆಗಿ ಕೂಡ ನಾವು ದೀಪಾವಳಿ ಅಂತ ಹೇಳಿದ್ರೆ ಬೆಳಕಿನ ಹಬ್ಬ, ಇಡೀ ಸಮಾಜಕ್ಕೆ ದೀಪಾವಳಿ ಹಬ್ಬದ ಸಂದೇಶ ಹೋಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಅಳವಡಿಸಿಕೊಂಡಿದ್ದೇವೆ. ಮುಂದಿನ ದಿವಸ ಎಲ್ಲ ಧರ್ಮದ ಹಬ್ಬಗಳನ್ನು ಕೂಡ ಇವತ್ತು ಆಚರಿಸುವಂಥದ್ದು, ಅದರ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡುವಂಥ ಕೆಲಸ ಕಾರ್ಯಕ್ಕೆ ಕೂಡ ಚಾಲನೆ ಕೊಡುವಂಥ ಕಾರ್ಯಕ್ರಮ ನಮ್ಮ ಸಂಘಟನೆಗಳ ಮುಖಾಂತರ ಆಗ್ತಾ ಇದೆ. ನಂತರ ನಮ್ಮ ಕುಡ್ಲ ವಾಹಿನಿಯ ಸಿಒಒ ಕದ್ರಿ ನವನೀತ ಶೆಟ್ಟಿ ಮಾತನಾಡಿ, ಕಾಪುವಿನಲ್ಲಿ ಆಯೋಜನೆ ಮಾಡಲಾದ ಗುಡುದೀಪ ಸ್ಪರ್ಧೆಯ ಕುರಿತು ಮೆಚ್ಚುಗೆಯ ನುಡಿಗಳನ್ನಾಡಿದರು. ಪಂತಡೆ ವಾ ಸ್ವರೂಪಡೆ ಮೆನ್ಕೊಂಡು ಬಂದಿದ್ದೇನೆ ಇನಿ ಕಾಪದ ಜನತೆಲ್ಲ ತಿಳಿಯರು. ಇದು ಆರಂಭ. ಗುಡುದೀಪದ ಸುರುತ್ತ ಪಂತ 22 ವರ್ಷದ ಕುಡ್ಲಡಾನಾಗ ಅಪಗ ಬೈದಿನ ಗುಡುದೀಪದ ಸಂಖ್ಯೆ 32 ಮೂಲು ಸುರುತ ವರ್ಷನೇ 30 ಆಜಿ ಗುಡುದೀಪದ ಬೈದಿನ ಇಂದು ನನರ ಇಡೀ ಕಾಪುದ ರಾಜಮಾರ್ಗದ ಬರೀ ಉದ್ದಗಲ ಆ ಗುಡುದೀಪದ ಒಂದು ಸರಮಾಲಿಕೆಲು ನನ್ನ ತುಂಬುದ ವರ್ಷದ ಗುಡುದೀಪ ಪಂತಗೆ ಬರಡೆ ಪಂಪಿನ ಶುಭ ನಿರೀಕ್ಷೆ. ಕಾರ್ಯಕ್ರಮದಲ್ಲಿ ತುಳು ಚಿತ್ರನಟಿ, ಕನ್ನಡ ಧಾರಾವಾಹಿ ನಟಿ ಅನ್ವಿತಾ ಸಾಗರ್ ಸೇರಿದಂತೆ ಹಲವಾರು ಅತಿಥಿ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.